ಇಂದೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ಪುಟಾಣಿಗಳ ಕೃಷ್ಣನ ಅವತಾರದ ಫೋಟೋಗಳು ಹಾಗೂ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ನಡುವೆ ಮಂಗಳೂರಿನ ರಕ್ಷತಾ ಬೋಳೂರು ಅವರ ಕೃಷ್ಣ ಲೀಲೆಯ ಫೋಟೋ ಹಾಗೂ ವಿಡಿಯೋ ಎಲ್ಲೆಡೆ ಗಮನ ಸೆಳೆದಿದೆ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಪುಟಾಣಿ ಮಕ್ಕಳಿಗೆ ಕೃಷ್ಣ ಮತ್ತು ರಾಠಿಯ ವೇಷ ಹಾಕಿ ಅಲಂಕರಿಸಲಾಗುತ್ತದೆ. ಮಕ್ಕಳಿಗೆ ಕೃಷ್ಣ ವೇಷ ತೊಡಿಸಿದಾಗ ಆ ನಿಷ್ಕಲ್ಮಶ ಮನಸ್ಸಿನ ಮಗು ತೇಟ್ ಭಗವಾನ್ ಸ್ವರೂಪದಂತೆ ಕಾಣುತ್ತದೆ. ಅಂತಹುದೇ ಕೃಷ್ಣ ವೇಷದ ಫೋಟೋ ಹಾಗೂ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಇನ್ನು ಶ್ರೀಕೃಷ್ಣನ 12 ರೂಪದಲ್ಲಿ ಗೋಪಾಲಕೃಷ್ಣ ರೂಪವು ಒಂದು. ಧೇನುಕ ಎನ್ನುವ ಗೂಳಿಯ ರೂಪದಲ್ಲಿ ರಾಕ್ಷಸನು ಸಂಹರಿಸುವ ಕೃಷ್ಣ ಗೋವುಗಳನ್ನು ಕಾಪಾಡುತ್ತಾನೆ. ಅಷ್ಟೇ ಅಲ್ಲದೆ ಪ್ರಲಂಬ ಎಂಬ ರಾಕ್ಷಸನು ಓಡಿಸಿ ಗೋಪಾಲಕರನ್ನ ರಕ್ಷಣೆ ಮಾಡುತ್ತಾನೆ. ಅಪಾಯದಲ್ಲಿದ್ದ ಗೋವುಗಳು ಮತ್ತು ಗೋಪಾಲಕರನ್ನ ಶ್ರೀಕೃಷ್ಣ ರಕ್ಷಣೆ ಮಾಡುತ್ತಾನೆ. ಇಂತಹದೇ ಒಂದು ರೂಪಕವನ್ನ ರಕ್ಷತಾ ಬೋಳೂರು ಅವರು ಮಾಡಿ ತೋರಿಸಿದ್ದು ಇದೀಗ ಈ ಫೋಟೋ ಹಾಗೂ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಇನ್ನು ಯಶ್ ಫೋಟೋಗ್ರಫಿಯ ಮೂಲಕ ಸೆರೆ ಹಿಡಿಯಲಾಗಿದೆ. ಇನ್ನು ರಕ್ಷತಾ ಬೋಳೂರಿನ ಭಾನುಮತಿ ಮತ್ತು ತಾರನಾಥ್ ಅವರ ಸುಪುತ್ರಿಯಾಗಿದ್ದು ಈಕೆ ಸಿಜ್ಲಿಂಗ್ ಐಸ್ ಡ್ಯಾನ್ಸ್ ಅಕಾಡೆಮಿಯ ಡ್ಯಾನ್ಸರ್ ಕೂಡ ಹೌದು. ಜೊತೆಗೆ ಬಹುಮುಖ ಪ್ರತಿಭೆಯಾಗಿ ಹೊರಹೊಮ್ಮಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.